ಅಕಾ ಅಕ್ಕಿ ಅಕ್ಕಿ ಹಣ್ಣು ಪಶ್ಚಿಮ ಆಫ್ರಿಕಾದ ಮೂಲದ್ದು. ಜಮೈಕಾ ಅತಿ ಹೆಚ್ಚು ಅಕ್ಕಾ ಬೆಳೆಯುವ ಮತ್ತು ರಫ್ತು ಮಾಡುವ ದೇಶವಾಗಿದೆ. ವಿಶೇಷವೆಂದರೆ ವಿಟಮಿನ್, ಖನಿಜಗಳ ಗಣಿಯಾದ ಈ ಹಣ್ಣನ್ನ ಹಣ್ಣಾದ ಮೇಲೆ ಮಾತ್ರ ತಿನ್ನಬೇಕು. ಕಾಯಿ ವಿಷದ ಅಂಶದಿಂದ ತುಂಬಿದೆ. ಹಾಗಾಗಿ ಯುಎಸ್ಎ, ಯುಕೆ, ಕೆನಡಾ ಮೊದಲಾದ ದೇಶಗಳು ಇಡೀ ಹಣ್ಣನ್ನ ಕ್ಯಾನ್ ಫ್ರೀಸ್ ರೂಪದಲ್ಲಿ ಮಾತ್ರ ಆಮದು ಮಾಡಿಕೊಳ್ಳುತ್ತವೆ. ಜಮೈಕಾ ಅತಿ ದೊಡ್ಡ ಉತ್ಪಾದಕ ಹಾಗೂ ರಫ್ತು ದೇಶವಾಗಿದೆ. ಪ್ರತಿ ವರ್ಷ 800 ಟನ್ ಕ್ಯಾನಡ್ ಅಕ್ಕಿ ಹಣ್ಣು ಇಲ್ಲಿಂದ ರಫ್ತಾಗ್ತದೆ. ಈ ಹಣ್ಣು ಮತ್ತು ಉಪ್ಪು ಮೀನಿನ ಖಾದ್ಯ ಜಮೈಕಾದ ದೇಶೀಯ ಆಹಾರವಾಗಿದೆ. ಇಲ್ಲಿ ಅಕ್ಕಿ ಹಬ್ಬವೂ ನಡೆಯುತ್ತದೆ. ಹೊಳಪುಗೆಂಪಿನ ಈ ಹಣ್ಣಿನ ಒಳಗಡೆ ಲಿಚಿಯಂತೆ ತಿನ್ನುವ ತಿರುಳು ಇರುತ್ತದೆ. ಹಣ್ಣು ಒಡೆಯುವುದು ಇದು ಹಣ್ಣಾದುದಕ್ಕೆ ಹೆಗ್ಗುರುತು. ಹೈತಿ, ಟ್ರಿನಿಡಾಡ್ ಅಂಡ್ ಟೊಬಾಗೊ, ಘಾನಾ, ನೈಜೀರಿಯಾ, ಸೆನೆಗಲ್ ಮೊದಲಾದವು ಈ ಹಣ್ಣು ಬೆಳೆಯುವ ಇತರ ದೇಶಗಳಾಗಿವೆ. 1793ರಲ್ಲಿ ವಿಲಿಯಂ ಬ್ಲಿಗ್ ಜಮೈಕಾದಿಂದ ಇದನ್ನು ಇಂಗ್ಲೆಂಡ್ನ ಕೀವ್ ರಾಯಲ್ ಬೊಟಾನಿಕ್ ಗಾರ್ಡನ್ಗೆ ಒಯ್ದು ಆಮೇಲೆ ಇದು ಹಲವೆಡೆಗೆ ಹೋಗಿದೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.